ಭಾರತ್ ಬಂದ್ ದಿನದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರೈತರ ಹೋರಾಟ ಬೆಂಬಲಿಸಿ ಹಾಗೂ ರೈತ ಕಾರ್ಮಿಕರ ಬೇಡಿಕೆ ಮತ್ತು ಬೆಲೆ ಏರಿಕೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಸಂಘ ಮತ್ತು ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಿಎಂ ಭಟ್ ಮಾತನಾಡಿ, ಭೂ ಸುಧಾರಣೆ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದಿರುವುದೇ ಸರಿಯಿಲ್ಲ. ತಕ್ಷಣವೇ ಕೇಂದ್ರ ಕಾಯ್ದೆಯನ್ನ ವಾಪಸ್ ತರಬೇಕೆಂದು ಅವರು ಆಗ್ರಹಿಸಿದರು. ಮುಖ್ಯವಾಗಿ ರೈತರ ಬೇಡಿಕೆ ಇರುವಂತದ್ದು ಭೂ ಸುಧಾರಣಾ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದಿದ್ದಾರೆ. ಈ ತಿದ್ದುಪಡಿಯಿಂದಾಗಿ ರೈತರು ತುಂಬ ಸಂಕಷ್ಟಕ್ಕೊಳಗಾಗ್ತಾರೆ. ಮಾತ್ರ ಅಲ್ಲ, ರೈತರ ಭೂಮಿಯನ್ನು ಕಳ್ಕೊಳ್ಳುವಂಥ ಅವಕಾಶ ಇದೆ ಅದರಲ್ಲಿ. ಆದ್ದರಿಂದ ಅದನ್ನು ವಾಪಸ್ ಪಡಿಬೇಕು. ಜೊತೆಗೆ ಗುತ್ತಿಗೆ ಕೃಷಿ ಪದ್ಧತಿ ತಂದಿದ್ದಾರೆ. ಅದರಿಂದ ಏನಾಗ್ತಂದರೆ, ಈಗ ಗೇಣಿಗೆ ಒಕ್ಕಲು ಕೊಡುವಾಗ ಗೇಣಿ ಕೊಡೋದ್ರೆ ಒಕ್ಕಲನ್ನು ಎಬ್ಬಿಸ್ತಾರೆ. ಆದರೆ ದನಿಗೆ ಗೇಣಿ ಕೊಟ್ಟರೆ ದನಿ ಗೇಣಿ ಕೊಡೋದ್ರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಬೀಡಿ ಕಾರ್ಮಿಕರಿಗೆ 3 ವರ್ಷದ 19,000 ಮಜೂರಿ ಬಾಕಿಯನ್ನು ವಸೂಲು ಮಾಡಿಕೊಡೋರು ಯಾರಿಲ್ಲ. ಈ ರೀತಿಯಲ್ಲಿ ಆ ರೈತ ವಿರೋಧಿಯಾದಂಥ ಕಾನೂನನ್ನು ಕೇಂದ್ರ ಸರ್ಕಾರ ವಾಪಸ್ ತೆಗಿಬೇಕು. ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿದಿರಿ, ಅದನ್ನು ಹಿಂಪಡಿಬೇಕು. ಜೊತೆಗೆ ಎಲ್ಲ ಸಾರ್ವಜನಿಕ ರಂಗಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದೀರಿ. ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಕೂಡ ಮಾರಾಟ ಮಾಡ್ತಾ ಇದ್ದೀರಿ, ಅದನ್ನು ಹಿಂಪಡಿಬೇಕು. ಸಾರ್ವಜನಿಕ ರಂಗಗಳನ್ನು ಮಾರಾಟ ಮಾಡಬಾರದು ಅಂತ ಹೇಳೋ ದೃಷ್ಟಿ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ರೈತರ ಹೋರಾಟದಲ್ಲಿ ಇದೆ. ಅದರ ಜೊತೆಗೆ ಕಂಪೆನಿಗಳು ನಿಯಮ 8ರ ಪ್ರಕಾರ ತೆರಿಗೆ ವಿನಾಯಿತಿ ಪಡೆದು ಬಡ ಮಹಿಳೆಯರು ಉದ್ಧಾರ ಮಾಡ್ತೆ ಅಂತ ಹೇಳಿಕೊಂಡು ಕೈ ಸಾಲ ರೂಪದಲ್ಲಿ ಸಾಲ ಕೊಡ್ತೆ ಅಂತ ಹೇಳಿ ಕೊಟ್ಟ ಸಾಲಕ್ಕೆ ಲೆಕ್ಕವೇ ಇಲ್ಲ, ಸಾಲ ಮರುಪಾವತಿಸಲಿ ಅದಕ್ಕೂ ಲೆಕ್ಕ ಇಲ್ಲ, ಅದು ಮುಗಿಯುವುದೇ ಇಲ್ಲ ಅಂತೇಳಿ ಮಹಿಳೆಯರ ಟಾರ್ಚರ್ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತಡೀಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ಮಹಿಳೆಯರೆಲ್ಲ ರೈತ ಕೃಷಿ ಕೂಲಿ ಕಾರ್ಮಿಕರೇ, ಇವರ ರಕ್ಷಣೆ ಕೂಡ ಸರ್ಕಾರದ್ದು ಕರ್ತವ್ಯ. ಈ ದೃಷ್ಟಿಯಲ್ಲಿ ಕೂಡ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೇವೆ. ಇದು ನಮ್ಮ ಇವತ್ತಿನ ಹೋರಾಟದ ಉದ್ದೇಶ. ಈ ವೇಳೆ ಜಿಲ್ಲಾ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್, ದಲಿತ ಹಕ್ಕು ರಕ್ಷಣಾ ಸಮಿತಿಯ ಈಶ್ವರಿ ಪುತ್ತೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.